ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸ ಪ್ರಸಿದ್ಧ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇದೀಗ ಷಷ್ಠಿ ಉತ್ಸವದ ಸಂಭ್ರಮ ಮನೆ ಮಾಡಿದೆ. ಹಲವು ಪವಾಡಗಳ ನಾಡಾಗಿರುವ ಸುಬ್ರಹ್ಮಣ್ಯದಲ್ಲಿ ಜಾತ್ರೆಯ ಸಂದರ್ಭ ದೇವಾಲಯದ ಕುಮಾರಧಾರ ಸ್ನಾನಘಟ್ಟಕ್ಕೆ ಮೀನುಗಳು ಅತಿಥಿಗಳಾಗಿ ಬರುವುದು ಇಲ್ಲಿನ ವಿಶಿಷ್ಟತೆಯಾಗಿದೆ. ದೇವಸ್ಥಾನದಲ್ಲಿ ಜಾತ್ರೆಯ ಸಂದರ್ಭ ಕೊಪ್ಪರಿಗೆ ಇರುವ ದ್ವಾದಶಿಯಂದು ದೂರದ ಏನೆಕಲ್ಲು ಸಂಕಪಾಲ ಸುಬ್ರಹ್ಮಣ್ಯ ದೇವಸ್ಥಾನದ ಮೀನುಗಳು ಇಲ್ಲಿಗೆ ಬರುತ್ತದೆ ಎಂದು ಪ್ರತೀತಿ. ಜಾತ್ರೆ ಮುಗಿಯುವವರೆಗೂ ಇಲ್ಲೇ ಇರುವ ಈ ಮೀನುಗಳು ದೇವಸ್ಥಾನದ ಜಾತ್ರೋತ್ಸವದ ಕೊನೆಯಲ್ಲಿ ನಡೆಯುವ ದೈವದ ಕೋಲದಂದು ದೈವವು ನದಿಗೆ ನೈವೇದ್ಯ ಹಾಕಿದ ಬಳಿಕ ಅದನ್ನು ತಿಂದು ಮೀನುಗಳು ಬಳಿಕ ತಮ್ಮ ಸ್ವಸ್ಥಾನಕ್ಕೆ ಮರಳುತ್ತದೆ ಎಂಬುದು ಗ್ರಾಮಸ್ಥರು ಮತ್ತು ಭಕ್ತರ ನಂಬಿಕೆಯಾಗಿದೆ. ಕುಮಾರಧಾರ ನದಿಗೆ ಈಗ ಮೀನು ಬರುವಂಥದ್ದು ಇದರ ವಿಶೇಷತೆ ಅಂದರೆ ಅದು ಷಷ್ಠಿ ಸಂದರ್ಭದಲ್ಲಿ ಬರ್ತದೆ ಅಂತ ಹೇಳುವಂಥದ್ದು ಈಗ ಎಲ್ಲರೂ ಹೇಳುವಂಥ ಮಾತು. ಹಾಗೆ ನೀವು ಗ್ರಾಮಸ್ಥರಾಗಿ ಇದರ ಬಗ್ಗೆ ಮಾಹಿತಿ. ಷಷ್ಠಿ ಸಮಯದಲ್ಲಿ ಕುಮಾರಧಾರ ನದಿಗೆ ಅದೊಂದು ವಿಶೇಷತೆ. ಯಾಕಂದರೆ ಇಲ್ಲಿ ಷಷ್ಠಿಯ ಟೈಮಲ್ಲಿ ಈ ಮೀನುಗಳು ಬಂದು ಇದು ನಾಡಿದ್ದು ಇಲ್ಲಿ ಕೊಪ್ಪರಿಗೆ ಇಳಿಯುವ ಟೈಮ್ವರೆಗೆ ಅದು ಇರ್ತವೆ. ಆಮೇಲೆ ಇಲ್ಲಿನ ಕ್ಷೇತ್ರ ದೈವ ಪುರುಷರಾಯ ಅಲ್ಲಿ ಹೋಗಿ ಅಲ್ಲಿ ಆ ಮೀನುಗಳಿಗೆ ಅಕ್ಕಿ ಹಾಕುವ ಕ್ರಮ, ಅದಕ್ಕೆ ತಿನಿಸು ಹಾಕುವ ಅಂದರೆ ಅದೊಂದು ಸಂಪ್ರದಾಯ. ಆ ಸಂಪ್ರದಾಯ ಆಗುವಲ್ಲಿವರೆಗೆ ಆ ಮೀನುಗಳು ಅಲ್ಲಿ ಇರ್ತವೆ. ಆಮೇಲೆ ಅದು ಎಲ್ಲಿಗೆ ಹೋಗ್ತದೆ ಅಂತೇಳಿ ಗೊತ್ತಿಲ್ಲ. ಮೇಲ್ಗಡೆ ಪಂಚಮಿ ತೀರ್ಥ ಅಂತೇಳಿ ಒಂದು ಸ್ಥಳ ಇದೆ, ಆಮೇಲೆ ಕೆಳಗಡೆ ಇನ್ನೊಂದು ಅಂಥದ್ದೇ ಇನ್ನೊಂದು ಜಾಗ ಇದೆ. ಆ ಜಾಗಕ್ಕೆ ಹೋಗ್ತವೆ ಅಂತೇಳಿ ಹಿರಿಯರು ಹೇಳಿದ ಪ್ರತೀತಿ. ಅದಕ್ಕೆ ಸಂಪ್ರದಾಯ ಪ್ರಕಾರ ಈಗ ಮೀನುಗಳು ಸಂಪ್ರದಾಯ ಪ್ರಕಾರ ಅದಕ್ಕೆ ಏನು ಇದು ಮಾಡಲಿಕ್ಕೆ ಉಂಟು? ಅದಕ್ಕೆ ಈಗ ಷಷ್ಠಿ ಟೈಮಲ್ಲಿ ಅದಕ್ಕೆ ಅನ್ನ ಮತ್ತು ಇನ್ನಿತರ ತಿಂಡಿ ತಿನಿಸುಗಳನ್ನು ದೇವಸ್ಥಾನದಿಂದ ಹಾಕ್ತಾರೆ. ಆಮೇಲೆ ಬಂದ ಭಕ್ತಾದಿಗಳು ಹಾಕ್ತಾರೆ. ಆಮೇಲೆ ಅದು ಅಲ್ಲಿವರೆಗೆ ಮಾತ್ರ. ಇನ್ನು ಉಳಿದ ಟೈಮಲ್ಲಿ ಆ ಜಾಗದಲ್ಲಿ ಮೀನುಗಳು ಇರುವುದಿಲ್ಲ. ಅದು ದೇವರ ಮೀನು ಅಂತೇಳಿ ಗುರುತಿಸಿಕೊಂಡು ಅಲ್ಲಿ ಹಲವಾರು ವರ್ಷದಿಂದ ಅಲ್ಲಿ ಈ ಥರ ನಡೆದು ಬರ್ತಾ ಇದೆ. ಅದು ಈ ಷಷ್ಠಿ ಸಂದರ್ಭದಲ್ಲಿ ಮಾತ್ರ ಕಂಡು ಬರುವುದಾ ಅಂತ? ಹೌದು, ಈ ಷಷ್ಠಿಯ ಟೈಮಲ್ಲಿ ಮಾತ್ರ ಕಂಡು ಬರುವುದು. ಷಷ್ಠಿ ಮುಗಿದು ಅದೇ ಈ ಕೊಪ್ಪರಿಗೆ ಇಳಿದ ದಿನ ಇಲ್ಲಿ ಕ್ಷೇತ್ರ ದೈವಗಳಿಗೆ ನೇಮೋತ್ಸವ ಇದೆ. ಆ ನೇಮೋತ್ಸವದ ದಿನ ನೇಮೋತ್ಸವದ ಮಾರನೇ ದಿನ ಬೆಳಿಗ್ಗೆ ಇಲ್ಲಿ ಕ್ಷೇತ್ರ ದೈವ ಪುರುಷರಾಯ ಅಲ್ಲಿಗೆ ಹೋಗಿ ಅಲ್ಲಿ ಇದಕ್ಕೆ ಮೀನಿಗೆ ಅಕ್ಕಿ ಹಾಕುವುದು ಅಂತೇಳಿ ಒಂದು ಸಂಪ್ರದಾಯ ಇದೆ ದೇವಸ್ಥಾನದಿಂದ. ಅದು ಹಿಂದಿನಿಂದಲೂ ಬಂದ ಒಂದು ಸಂಪ್ರದಾಯ. ಆ ಸಂಪ್ರದಾಯ ಈಗಲೂ ಇದೆ. ಆ ಅಕ್ಕಿ ಹಾಕಿ ಕೆಲವೇ ದಿನಗಳಲ್ಲಿ ಅದು ಆ ಮೀನುಗಳು ಅಲ್ಲಿಂದ ಮಾಯವಾಗ್ತವೆ. ಸರ್, ಅದು ಈಗ ಕುಮಾರಧಾರ ನದಿ ಸ್ನಾನಘಟ್ಟಕ್ಕೆ ಮೀನು ಬರುವುದು ಅಂತೇಳಿ ತಾತ ಮುತ್ತಾತ ಕಾಲದಿಂದಲೂ ಅವರು ಹೇಳಿದ ಮಾತು ಅಂತ ಹೇಳಿದ್ರೆ, ಜಾತ್ರೆ ಕೊಪ್ಪರಿಗೆ ಏರಿದ ದಿವಸದಿಂದ ಅಲ್ಲಿ ಮೀನು ಕಾಣ್ತದೆ ಅಂತೇಳಿ ನಾವು ಕಣ್ಣಾರೆ ನೋಡಿದ್ದೇವೆ ಅದನ್ನು. ಅದು ಹೌದು ಕೂಡ. ಪ್ರತಿ ವರ್ಷ ಪ್ರತಿ ಜಾತ್ರೆಯ ಯಾವಾಗ ಶುರು ಆಗ್ತದೆ ಆ ದಿವಸದಿಂದ ಮೀನು ಜಾಸ್ತಿ. ಮಾಮೂಲು ಟೈಮ್ ಇರ್ತದೆ, ಅದರಿಂದ ಜಾಸ್ತಿ ಅಲ್ಲಿ ಮೀನುಗಳು ಇರ್ತದೆ. ಇದು ಒಂದು ಸುಬ್ರಹ್ಮಣ್ಯ ದೇವರ ಒಂದು ಮಹಿಮೆ ಅಂತ ಹೇಳ್ಬೋದು. ಅದೇ ಸಂದರ್ಭದಲ್ಲಿ ಯಾಕೆ ಬರ್ತದೆ ಅಂತ? ಅದೇ ಸುಬ್ರಹ್ಮಣ್ಯ ದೇವರ ಮಹಿಮೆ ಅಂತ ಹೇಳ್ಬೋದು ಅಂತೇಳಿ. ಈಗ ನೀವು ಅದನ್ನು ನೋಡಿದ್ದೀರಾ ಅಥವಾ? ನಾವು ಕಣ್ಣಾರೆ ನೋಡಿದ್ದೇವೆ. ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಸಹ ಆ ಬಗ್ಗೆ ಹೇಳ್ಕೊಂಡಿದ್ರು. ನಾವು ಈಗ ನನ್ನ ಜೀವಿತಾವಧಿಯಲ್ಲಿ ಅದನ್ನು ನನ್ನ ಕಣ್ಣಾರೆ ನೋಡಿದ್ದೇನೆ. ನೀವೇ ಬೇಕಾದ್ರೆ ನೋಡ್ಬೋದು. ಸಾವಿರಾರು ಮೀನುಗಳು, ಈ ಜಾತ್ರೆ ಸಮಯದಲ್ಲಿ ಜಾಸ್ತಿ ಸಾವಿರಾರು ಮೀನುಗಳು ಬಂದು ಅಲ್ಲಿ ನಾವು ಹಾಕಿದ ಇದನ್ನು ತಿಂದು ಅಲ್ಲೇ ಇದಿರ್ತದೆ. ಜಾತ್ರೆ ಕಳೆದ ತಕ್ಷಣ ಮತ್ತೊಂದು ವಿಶೇಷ ಏನಂದರೆ, ಜಾತ್ರೆ ಕಳೆದ ತಕ್ಷಣ ಅದು ಅಷ್ಟು ಮೀನು ಕಾಣೋದಿಲ್ಲ, ಮತ್ತು ಸಾಧಾರಣ ಇರ್ತದೆ. ಈ ಜಾತ್ರೆ ಟೈಮಲ್ಲಿ ಜಾಸ್ತಿ ಇರ್ತದೆ. ಮುಂದೆಲ್ಲ ನಮಗೆ ಜಾತ್ರೆ ಬೇರೆ ಟೈಮಲ್ಲಿ ಕಾಣ್ತಾ ಇರಲಿಲ್ಲ, ಜಾತ್ರೆ ಆಗುವ ಟೈಮಲ್ಲಿ ಜಾಸ್ತಿ ಕಾಣೋದು. ಜಾತ್ರೆ ಮುಂದೆ ಒಂದೇ ಒಂದು ಮೀನು ಕಾಣ್ತಿರ್ಲಿಲ್ಲ. ಮುಂದೆ ಜಾತ್ರೆ ಟೈಮಲ್ಲಿ ಮಾತ್ರ ಬರ್ತಿತ್ತು. ಇವಾಗ ಮಾಮೂಲು ಟೈಮಲ್ಲೆಲ್ಲ ಇರ್ತದೆ, ಈ ಜಾತ್ರೆ ಟೈಮಲ್ಲಿ ಜಾಸ್ತಿ ಇರ್ತದೆ. ಇದು ಸುಬ್ರಹ್ಮಣ್ಯ ದೇವರ ಒಂದು ಮಹಿಮೆ ಅಂತ ಹೇಳ್ಬೋದು ಅಷ್ಟೇ. ಸರ್, ಅದಕ್ಕೆ ಈಗ ಸುಬ್ರಹ್ಮಣ್ಯದಲ್ಲಿ ಏನೋ ಭೂತಾರಾಧನೆ ಸಂದರ್ಭದಲ್ಲಿ ಏನೋ ಅದಕ್ಕೆ ಅದು ಅಲ್ಲಿ ಹೋಗಿ ಪೂಜೆ ಇದೆಲ್ಲ ಅಕ್ಕಿ ಇದನ್ನೆಲ್ಲ ಹಾಕ್ತಾರೆ. ಅಲ್ಲಿ ಅಷ್ಟು ಮೀನುಗಳು ಬರುವುದಕ್ಕೆ ಅವರು ದೇವಸ್ಥಾನದವರು ಮೇಲೆ ಡ್ಯಾಮನ್ನು ಕಟ್ಟಿದ್ದಾರೆ. ನೀವು ದಯವಿಟ್ಟು ಮಾನ್ಯ ಮುಜರಾಯಿ ಸಚಿವರು, AC ಅವರು ಹಾಗೂ ಇಲ್ಲಿನ ಅಧಿಕಾರಿಗಳು ಕೆಳಗಡೆ ಡ್ಯಾಮ್ ಮಾಡಿ ಆ ಮೀನುಗಳ ಒಂದು ಸಂರಕ್ಷಣೆಗೆ ಜಾಗೃತಿ ಮೂಡಿಸಬೇಕು ಅಂತೇಳಿ ನಾವು ನಿಮ್ಮಲ್ಲಿ ಕೇಳ್ಕೊಳ್ತೇವೆ. ಜಾತ್ರೆ ಸ್ಟಾರ್ಟ್ ಆಗದ ದಿನದಿಂದ ಇನ್ನು ನಾಡ್ದು ಆವೃತ ಉತ್ಸವ ಆದ ಮೇಲೆ ಒಂದು ಭೂತಾರಾಧನೆಯಲ್ಲಿ ಹೋಗಿ ಅಕ್ಕಿ ಹಾಕ್ಲಿಕ್ಕೆ ಉಂಟು. ಅಕ್ಕಿ ಹಾಕಿದ ಮೇಲೆ ಆ ಮೀನುಗಳು ಕಾಣುವುದಿಲ್ಲ ಅಂತೇಳಿ ಒಂದು ಇದಿದೆ. ಅದು ಹಾಗೆ ಮೀನು ಸ್ವಲ್ಪ ಇರ್ತದೆ, ಮತ್ತೆ ಎಲ್ಲ ಕಾಣೋದಿಲ್ಲ. ಹಾಗೆ ಇದು ಸುಬ್ರಹ್ಮಣ್ಯ ಒಂದು ದೇವರದ್ದು ಮಹಿಮೆ. ಈಗ ಕುಮಾರಧಾರದಲ್ಲಿ
ದೇವರ ಮೀನು, ನಾವು ದೇವರ ಮೀನು ಎಂದು ಪ್ರಖ್ಯಾತಿಯಾದಂಥ ಮೀನು, ಅದು ಕೊಪ್ಪರಿಗೆ ಇಡುವ ಸಮಯದಲ್ಲಿ ಬರ್ತದೆ ಅಂತ ಹೇಳುವಂಥದ್ದು. ಇದರ ಬಗ್ಗೆ ತಮಗೇನು ತಿಳಿದಿದೆ ಅದರ ಬಗ್ಗೆ? ನಮಸ್ಕಾರ. ಇವತ್ತು ನಿಜವಾಗ್ಲೂ ನೀವು ಕೇಳಿದ ಪ್ರಶ್ನೆ ಒಳ್ಳೆಯದು. ಯಾಕೆಂದರೆ ನಾನು ಇಲ್ಲಿ ಬಂದು ತುಂಬ ವರ್ಷ ಆಯಿತು. ಆದ್ದರಿಂದ ನಾನು ನೋಡೋ ಮಟ್ಟಿಗೆ ಇಲ್ಲಿ ನಾವು ಇಲ್ಲಿ ಏನು ಕೊಪ್ಪರ್ ಸುಬ್ರಹ್ಮಣ್ಯ ದೇವರ ಕೊಪ್ಪರಿಗೆ ಇರ್ತದ ಆ ಟೈಮಲ್ಲಿ ಮೀನುಗಳು ತುಂಬ ಮೀನುಗಳು ಇಲ್ಲಿ ಬಂದಿರ್ತದೆ. ಆದರೆ ಅದೊಂದು ಭಯಂಕರ ವಿಶೇಷವಾದಂಥ ವಿಷಯ ಇಲ್ಲಿ. ಯಾಕೆಂದರೆ ಈಗಾಗಲೇ ನದಿಯಲ್ಲಿ ನೀರು ಕಮ್ಮಿ ಇದೆ, ಆದರೂ ಭಾಳ ಮೀನಿದೆ. ತುಂಬ ವರ್ಷದಿಂದ ನಾವು ಕಂಡುಕೊಂಡು ಬಂದಂಥ ವಿಷಯ. ಹಾಗೂ ನಮ್ಮ ಇಲ್ಲಿಯ ದೈವ ಕೊಪ್ಪರಿಗೆ ಎಳಿದ ನಂತರ ಇಲ್ಲಿ ದೈವ ಬಂದು ಅದಕ್ಕೆ ಅಕ್ಕಿ ಹಾಕಿದ ಮೇಲೆ ಆ ಒಂದು ಮೀನುಗಳು ಇಲ್ಲಿಂದ ಮಾಯ ಆಗ್ತದೆ. ಆಮೇಲೆ ಮತ್ತೆ ಬರುವ ವರ್ಷ ಜಾತ್ರೆಗೆ ನಾವು ನೋಡಬೇಕಾಗ್ತದೆ ಅಂಥ ಮೀನುಗಳು. ಮತ್ತು ಬೇರೆ ಹೀಗೆ ಮೀನುಗಳು ತುಂಬ ಇರ್ತದೆ, ಪ್ರತಿ ಟೈಮಲ್ಲಿ ಸಹ ಮೀನುಗಳು ಇರ್ತದೆ. ಆದರೆ ಇದು ಜಾತ್ರೆ ಟೈಮಲ್ಲಿ ಬರುವಂಥ ಮೀನು ತುಂಬ ವಿಶೇಷವಾಗಿ ಕಾಣ್ತಾ ಉಂಟು. ಇದು ನಮಗೆ ಕಂಡಂಥ ವಿಷಯ. ಪ್ರತಿ ಜಾತ್ರೆಗೆ ಇದ ನಂತರ ಇಲ್ಲಿ ದೈವ ಬಂದು ಅದಕ್ಕೆ ಅಕ್ಕಿ ಹಾಕಿದ ಮೇಲೆ ಅದು ಅಷ್ಟು ಮೀನು ಇಲ್ಲಿ ಇರುವುದಿಲ್ಲ, ಆದರೆ ಇಲ್ಲೇ ಇರ್ತದೆ ಹಾಗೆ ಅಂತ ಒಂದು. ತಮ್ಮ ಹೆಸರು? ನನ್ನ ಹೆಸರು ರವಿ ಕಕ್ಕೆಪದವು. ಸುಬ್ರಹ್ಮಣ್ಯದಲ್ಲಿ ಪ್ರತಿಯೊಂದು ನಾವು ಈ ಕುಮಾರಧಾರವನ್ನು ಸ್ವಚ್ಛವನ್ನು ಒಂದು ಇಡುವ ಕಾರ್ಯಕ್ರಮ ಮಾಡ್ತಿದ್ದೇವೆ. ನಾವು ಪರ್ವತಮುಖಿ ಫ್ರೆಂಡ್ಸ್ ಅಂತೇಳಿ ಒಂದು ಇಲ್ಲಿ ತಂಡವನ್ನು ಮಾಡಿದ್ದೇವೆ. ಹಾಗೆ ಕುಕ್ಕೆ ಸುಬ್ರಹ್ಮಣ್ಯ ಕುಮಾರಧಾರ ಅಂತೇಳಿ ಒಂದು ತಂಡ ಮಾಡಿದ್ದೇವೆ. ಹಾಗೆ ನಮ್ಮ ಯುವ ಗ್ರೇಡ್ ಅವರು ಇವತ್ತು ಬೆಳಗ್ಗೆ ಇಡೀ ನದಿಯಲ್ಲಿ ಏನು ಬಟ್ಟೆ ಇತ್ತ ಈ ಬಟ್ಟೆಯನ್ನು ಇವತ್ತು ಭಾಳ ಕ್ಲೀನಾಗಿ ತೆಗೆದು ಕ್ಲೀನ್ ಮಾಡಿಟ್ಟು ಹೋಗಿದ್ದಾರೆ ಅಂತ ಹೇಳಲಿಕ್ಕೆ ಇಡೀ ನಮ್ಮ ಸುಬ್ರಹ್ಮಣ್ಯದ